ನಮಸ್ತೆ, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾನಿವತ್ತು ಒಂದು ಆರೋಗ್ಯಕರವಾದ ಅಡಿಗೆ ಮಾಡುವಂತ ಇದ್ದೇನೆ. ಅದಕ್ಕೆ ನೋಡಿ, 1.5 ಕಪ್ಪು ತುರಿದ ಬೀಟ್ರೂಟ್ ತಗೊಂಡಿದ್ದೇನೆ. ಹಾಗೆ 2 ನೀರುಳ್ಳಿ, ಹಾಗೆ ಒಂದು 5 ಕಾಯಿ ಮೆಣಸು ತಗೊಂಡಿದ್ದೇನೆ. ಇದು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಂದರೆ ನಾವು ಈಗ ಏನಾದರೂ ಬ್ಲಡ್ ಕಡಿಮೆ ಆದರೆ ನಮಗೆ ಡಾಕ್ಟ್ರ್ ಹೇಳ್ತಾರೆ, ಇದು ಬೀಟ್ರೂಟ್ ಕೊಡಿ ಅವರಿಗೆ, ಬೀಟ್ರೂಟ್ ಕೊಡಿ ಅಂತ. ಆಗ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಆ ಸಮಯದಲ್ಲಿ ಇದನ್ನು ಜ್ಯೂಸ್ ಮಾಡಿ ಕೊಡ್ತಾರೆ. ಹಾಗೆ ತಿನ್ನಲಿಕ್ಕೆ ನಾವು ಈ ಥರ ಸ್ನ್ಯಾಕ್ಸ್ ಮಾಡ್ಕೊಳ್ಬೋದು, ಈ ಥರ ಮಾಡಿ ಕೊಡ್ಬೋದು. ನೋಡಿ, ಇದನ್ನೀಗ ನಾವು 2 ನೀರುಳ್ಳಿ ಹಾಕ್ಕೊಂಡಿದ್ದೇವೆ. ಹಾಗೆ 5 ಕಾಯಿ ಮೆಣಸು ಹಾಕ್ಕೊಂಡಿದ್ದೇವೆ. ಇದನ್ನು ನಾವೀಗ ಕಲಸಿಕೊಳ್ಬೇಕು. ಅದು ಹಸಿ ಕೂಡ ತಿನ್ಬೋದು, ಆದರೆ ತಿನ್ನದಿದ್ದವರಿಗೆ ಈ ರೀತಿ ಮಾಡಿಕೊಡ್ಬೋದು. ಈಗ ನಾವು ಇದನ್ನು ತೆಗೆದಿಡುವ. ಈಗ ಇದರಲ್ಲಿ ನಾವು 1.5 ಕಪ್ಪು ಮೈದಾವನ್ನು ತಗೊಂಡಿದ್ದೇನೆ. ನೋಡಿ, 1.5 ಕಪ್ಪು ಮೈದಾ. ಹಾಗೆ ಈಗ ನಾವು ಅದಕ್ಕೆ ರಾಗಿ ಹಿಟ್ಟನ್ನು ಸೇರಿಸೋಣ. ಆರೋಗ್ಯಕರವಾದ ಅಡಿಗೆಯಲ್ಲಿ ನಮ್ಮದು ರಾಗಿ ಹಿಟ್ಟು ಒಂದು 2-3 ಸ್ಪೂನ್ ಉಂಟು. ಇದನ್ನು ಸೇರಿಸ್ಕೊಳ್ತಿದ್ದೇನೆ. ಇದು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದಕ್ಕೆ ಉಪ್ಪನ್ನು ಸೇರಿಸುವ. ಈಗ ನಾವು ಇದನ್ನು ಕಲಿಸಿಕೊಳ್ಳೋಣ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಎಣ್ಣೆ ಆಗಲಿ ಬೇರೆ ಎಂಥದನ್ನು ಸೇರಿಸಲಿಲ್ಲ, ತುಂಬ ಮಸಾಲೆಯನ್ನು ಸೇರಿಸ್ತಾ ಇಲ್ಲ. ಈಗ ನಾವು ಹಾಕೊಳ್ಳುವಂಥ 3-4 ಬಗೆ ಮಾತ್ರ. ನೋಡಿ, ಇದಕ್ಕೀಗ ನಾವು ತುರಿದಂಥ ಬೀಟ್ರೂಟು, ಹಾಗೆ ನೀರುಳ್ಳಿ, ಕಾಯಿ ಮೆಣಸನ್ನು ಹಾಕಿದ್ದೇವೆ. ಇದನ್ನು ನಾವು ಚೆನ್ನಾಗಿ ಕಲಸಿಕೊಳ್ಳೋಣ. ಹೀಗೆ ನಾವು ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಬೀಟ್ರೂಟಲ್ಲಿ, ಹಾಗೆ ನೀರುಳ್ಳಿಯಲ್ಲೆಲ್ಲ. ನಮಗೆ ಎಷ್ಟು ಬೇಕು ನೀರು ಅಂತ ನಮಗೆ ಆಗೋದಿಲ್ವಲ್ಲ, ಅದಕ್ಕೆ ನಾವು ಹೀಗೆ ಸ್ವಲ್ಪ ಕಲಸಿಕೊಳ್ಬೇಕು. ಕಲಸಿಕೊಂಡಾದಮೇಲೆ ಮತ್ತೆ ಏನು ಬೇಕು ಮತ್ತೆ ಸೇರಿಸೋಣ. ಈಗ ನಾವು ಸ್ವಲ್ಪ ಇದಕ್ಕೆ ನಾನೀಗ 1 ಕಪ್ಪು ಹಾಲನ್ನು ತಗೊಳ್ತೇನೆ. ಅಂದರೆ ಆರೋಗ್ಯಕರವಾದ ಅಡಿಗೆ ಆದುದರಿಂದ ನಾವು ಇದಕ್ಕೆ ಒಬ್ಬೊಬ್ಬರು ನೋಡಿ ಹಾಲು ಕೊಟ್ಟರೆ ಕುಡಿಯೋದಿಲ್ಲ, ಆಗ ನಾವು ಈ ರೀತಿ ಮಾಡಿ ಕೊಡಬೇಕಾಗ್ತದೆ. ಅದಕ್ಕೆ ನೋಡಿ ಹಾಲನ್ನು ಸೇರಿಸ್ತಿದ್ದೀನಿ. ಅದೇ ಕಪ್ಪಲ್ಲಿ ರಾಗಿ ಹಿಟ್ಟು ಮೈದಾ ಹಿಟ್ಟು ತಗೊಂಡಿದ್ದೆಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪು ಹಾಲು ಇದಕ್ಕೆ ಸರಿಯಾಗುತ್ತದೆ. ಹಾಗೆ 1 ಕಪ್ಪು ಹಾಲು ತಗೊಂಡಿದ್ದೀನಿ. ಅಂದರೆ ನೋಡಿ ಸೇರಿಸುವ, ನಾವು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸುವ. ಈ ರೀತಿ ಕಲಸಿಕೊಳ್ಬೇಕು ನಾವು ಚೆನ್ನಾಗಿ. ನೋಡಿ, ಚೆನ್ನಾಗಿ ಕಲಸಿಕೊಳ್ಳೋಣ. ಚೆನ್ನಾಗಿ ಕಲಸಬೇಕು. ಮತ್ತು ಇದು ತುಂಬ ಬೇಯೋದ್ರಿಂದ ಇದರ ಅಂಶ ಎಲ್ಲ ಹೋಗ್ತದೆ. ಅದಕ್ಕೆ ನಾವು ತುಂಬ ಬೆಂದದನ್ನ ತಿನ್ನಬಾರ್ದು. ಹಾಗೆ ಸ್ವಲ್ಪ 1/4 ಅಂಶ ಬೆಂದರೆ ತರಕಾರಿ ಎಲ್ಲ, ಅದರಲ್ಲಿ ವಿಟಮಿನ್ಸ್ ಇರ್ತದೆ ಅಂತ ಹೇಳ್ತಾರೆ. ಹಾಗೆ ನಾವು ಅದನ್ನು ಹಾಗೆ ಮಾಡಿಕೊಳ್ಬೇಕು. ಈಗ ನಾವು ನೋಡಿ, ಇದು ಕಲಸಿ ಆಯಿತು. ಈಗ ಸೆಟ್ ಮಾಡಿಕೊಂಡು ಹೀಗೆ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ನಾವು ಒಂದು 10 ನಿಮಿಷ ಬಿಡುವ. ಈಗ 10 ನಿಮಿಷ ಆಯಿತು. ಈಗ ಮುಚ್ಚಳ ತೆಗೆದಿದ್ದೇನೆ. ಈಗ ನೋಡಿ, ಅದು ಚೆನ್ನಾಗಿ ಬಂದಿದ್ದಲ್ಲ. ಈಗ ನಾವು ಒಂದು ತವವನ್ನು ಇಟ್ಕೊಳ್ಬೇಕು. ಒಂದು ತವವನ್ನು ಇಟ್ಕೊಳ್ಳುವ. ಈಗ ನೋಡಿ, ಸರಿಯಾಗಿದೆಲ್ಲ. ನಾವು ಇದು ತೆಳು ಬೇಕಿದ್ದವರು ತೆಳು ಮಾಡ್ಕೊಳ್ಬಹುದು, ಆದರೆ ನಾನು ಇಷ್ಟೇ ದಪ್ಪ ಸಾಕು. ಯಾಕಂದರೆ ಒಂದು ರೊಟ್ಟಿ ಟೈಪು, ಅಲ್ಲದಿದ್ದರೆ ಒಂದು ಪರೋಟ ಟೈಪ್ ಬರ್ತದೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೇನೆ. ಈಗ ತವ ಇಟ್ಕೊಳ್ಳೋಣ. ತವ ಸ್ವಲ್ಪ ಬಿಸಿ ಆಗಲಿ. ಈಗ ತವ ಬಿಸಿ ಆಯಿತು. ಎಣ್ಣೆ ಹಚ್ಕೊಳ್ಳೋಣ. ಅಂದರೆ ಎಣ್ಣೆ ತುಂಬ ಹಾಕಿ ಮಾಡೋದಲ್ಲ ಇದು, ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ. ಈಗ ಸ್ವಲ್ಪ ದೊಡ್ಡದು ಬೇಕಾದರೆ ತುಂಬ ಹಾಕ್ಕೊಳ್ಬೋದು. ನಾನು ಸಣ್ಣದು ಮಾಡ್ತಿದ್ದೀನಿ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಹಾಕ್ಕೊಳ್ಳೋದು. ಅದು ಅಂಟ್ತಾ ಇದ್ದರೆ, ಸೌಟಿಗೆ ಅಂಟಿದರೆ
ನಾವು ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು, ಆದರೆ ನಾನು ಸೌಟಲ್ಲಿ ಮಾಡ್ಕೊಳ್ತಿದ್ದೇನೆ. ಇದು ಕೈ ಅಂಟಿದರೆ ನಾವು ಸ್ವಲ್ಪ ನೀರಿಗೆ ಸೌಟನ್ನು ಮುಳುಗಿಸಿ ಮತ್ತೆ ಒತ್ತಿದರೆ ಕ್ಲೀನಾಗಿ ಬರ್ತದೆ. ಮುಚ್ಚಳ ಮುಚ್ಚಿ ಬೇಯಿಸುವ. ಮುಚ್ಚಳ ಮುಚ್ಚಿ ಬೆಂದಮೇಲೆ ಅದು ಒಂದು ಸೈಡ್ ಸ್ವಲ್ಪ ಎಣ್ಣೆ, ಸೈಡಿಗೆ ಒಂಚೂರು ಎಣ್ಣೆ ಹಾಕ್ಕೊಳ್ಳುವ. ಸೈಡಿಗೆ ಎಣ್ಣೆ ಹಾಕಿ ಅದನ್ನು ತಿರುವಿ ಹಾಕ್ಕೊಳ್ಬೇಕು. ಅಲ್ಲದಿದ್ದರೆ ತಿರುವಿ ಹಾಕಿ ಆದಮೇಲೆ ಎಣ್ಣೆ ಹಾಕಿದ್ರೂ ಆಗ್ತದೆ. ನೋಡಿ ಈ ರೀತಿ ಮಚ್ಚ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ನೋಡಿ ಹಾಗೆ ಒಂದು ರೌಂಡ್ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು. ಈಗ ನೋಡಿ ಬೆಂತು, ತೆಗೆದಾದ್ಮೇಲೆ ಮತ್ತೆ ಒಂದು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಹಾಗೆ ಎಣ್ಣೆ ಹಚ್ಚಬೇಕು. ಹಾಗೆ ಎಣ್ಣೆ ಹಚ್ಕೊಂಡು ಮತ್ತೆ ಇನ್ನೊಂದು ಹಾಕ್ಕೊಳ್ತಿದ್ದೇನೆ. ಹಾಗೆಯೇ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬರ್ತದೆ. ನೋಡಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯಾ, ಹಾಗೆ ಟೇಸ್ಟಿಯಾಗಿರುತ್ತೆ. ನಾವು ಯಾಕಂದರೆ ಇದಕ್ಕೆ ತುಂಬ ಮಸಾಲೆಗಳನ್ನು ಯಾವುದೂ ಸೇರಿಸಲಿಲ್ಲ, ಬರೀ ನೀರುಳ್ಳಿ, ಕಾಯಿಮೆಣಸು, ಕ್ಯಾರೆಟನ್ನು ಅಷ್ಟೇ ಸೇರಿಸ್ಕೊಂಡಿದ್ದೇವೆ. ಮತ್ತು ಕಾಯಿಸಲಿಕ್ಕೆ ಸ್ವಲ್ಪ ಎಣ್ಣೆಯನ್ನು ಉಪಯೋಗಿಸಿದ್ದೇವೆ. ಹಾಗಾಗಿ ಇದು ತುಂಬ ಒಳ್ಳೆಯದು. ತುಂಬ ಮಸಾಲೆ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಯಾವ್ದು ಮಾಡುವಾಗ ಯಾವುದು ಬೇಕಾಗ್ತದೆ ಅದನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಆದರೆ ಇದಕ್ಕೆ ನಾವು ಹೆಚ್ಚು ಮಸಾಲೆಯನ್ನು ಸೇರಿಸಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ನೋಡಿ ತುಂಬ ಚೆನ್ನಾಗಿದೆ ಅಲ್ಲ. ಈಗ ಇದನ್ನು ಮಗ್ಚ ಹಾಕೊಳ್ಳೋಣ. ಹೀಗೆ ಆ ನೀರುಳ್ಳಿ ನೋಡುವಾಗ ನಮಗೆ ಗೊತ್ತಾಗ್ತದೆ. ನೋಡಿ ಮುಕ್ಕಾಲು ಅಂಶ ಬೆಂದ ನೀರುಳ್ಳಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಬೇಯಲಿಕ್ಕಿಡುವ. ಹೀಗೆ ಎಲ್ಲದನ್ನ ಮಾಡಿಕೊಳ್ತೇನೆ ನಾನು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿಡುವ. ಇಲ್ಲಿ ಹೀಗೆ ಎಲ್ಲದನ್ನ ಮಾಡ್ಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ತುಂಬ ಚೆನ್ನಾಗಿದೆ ಅಲ್ಲ. ನೋಡಿ ಆರೋಗ್ಯಕರವಾದ ಅಡಿಗೆಯಲ್ಲಿ ಇದು ಒಂದು. ಇದಕ್ಕೆ ನಾವು ರಾಗಿ ಹಿಟ್ಟು, ಹಾಗೆ ಮೈದಾ ಅಷ್ಟು ಒಳ್ಳೆಯದಲ್ಲದಿದ್ದರೂ ಕೂಡ ನಾವು ತುಂಬ ಬಳಸಲಿಲ್ಲ, ಹಾಗಾಗಿ ರಾಗಿ ಹಿಟ್ಟು ಸೇರಿಸಿದ್ದೇವಲ್ಲ. ಗೋಧಿ ಹಿಟ್ಟಿದ್ದರೆ ಗೋಧಿ ಹಿಟ್ಟು ಕೂಡ ಸೇರಿಸ್ಕೊಳ್ಬೋದು, ಆದರೆ ನಾನಿಲ್ಲಿ ರಾಗಿ ಹಿಟ್ಟು ಮತ್ತು ಮೈದಾದಲ್ಲಿ ಮಾಡಿದ್ದೇನೆ. ಹಾಗೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಕಚ್ಚುವಾಗ ಸ್ವಲ್ಪ ಕರುಮ್ ಅಂತ ಬರ್ತದೆ ನೀರುಳ್ಳಿ. ಹಾಗೆ ಖಾರ, ಉಪ್ಪು ಇದಕ್ಕೆ ಬೇಕಾದಷ್ಟೇ ಆಗಿದೆ. ತುಂಬ ಚೆನ್ನಾಗಿದೆ. ನೋಡಿ, ಮಾಡಿ, ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.